ಇವತ್ತು ನನ್ನ ಜೊತೆಗೆ ಜೀವಿತ ಅಂಡ್ ಜೀವಿತನ ತಮ್ಮ ಕೂಡ ಇದ್ದಾರೆ. ನೋಡಿ, ರಾಹುಲ್ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ದಾನೆ. ನಮ್ಮ ಜೀವಿತನ ತಮ್ಮ ನವಿಲುಂಟು ಅಂತ ಹೇಳ್ತಾ ಇದ್ದಲ್ಲ. ಫಾರ್ ದ ಫಸ್ಟ್ ಟೈಮ್ ನನಗೆ ನವಿಲ್ ಗರಿ ಹೆಕ್ಕಿಗೆ ಸಿಕ್ಕಿದ್ದು. ಇಷ್ಟು ನವಿಲ್ ಗರಿ ಕಲೆಕ್ಟ್ ಆಯ್ತು ನೋಡಿ. ಬಟ್ ಎಂತ ಅಂತ ಗೊತ್ತಾಗ್ತಿಲ್ಲ. ಫುಲ್ಲು ಗರಿ ಉಂಟು, ಇಲ್ಲಿಂದ ಲಾಸ್ಟ್ ವರೆಗೆ ಸಹ ಉಂಟು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಓಡಿದ ಇವತ್ತು ನನ್ನ ಜೊತೆಗೆ ಜೀವಿತ ಅಂಡ್ ಜೀವಿತನ ತಮ್ಮ ಕೂಡ ಇದ್ದಾರೆ. ಸೊ ಇವತ್ತು ಬಂದಿದ್ದಾರೆ ಮನೆಗೆ. ಆಗ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೆ. ಈಗ ಮಧ್ಯಾಹ್ನ ನಂತರ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಮಗಳನ್ನೆಲ್ಲ ಮಲಗಿಸಿ ಈಗ ಡೈಲಿ ರೂಟಲ್ಲಿ ಹೋಗ್ತಿದ್ದೇವೆ. ಸಂತೆಗಟ್ಟೆ ಅಲ್ಲ, ಚುಬ್ಬ್ಯಕ್ಕನ ಮನೆಗೆ. ಅದೇ ನಾನು ಇಲ್ಲಿ ಹೋಗುವಾಗ ಚುಬ್ಬೇಕನ ಮನೆಗೆ ಹೋಗುವಾಗೆಲ್ಲ ವ್ಲಾಗ್ ಮಾಡ್ತಿದ್ದದ್ದು ಹಾಗೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್ ಗೈಸ್, ಇವತ್ತು ನಾನು ಜೀವಿತನ ತಮ್ಮ ರಾಹುಲ್ ಹೋಗ್ತಾ ಇದ್ದೇವೆ ಟ್ರೈನ್ ಟ್ರ್ಯಾಕಿಗೆ. ನಮ್ಮದು ಪ್ಲೇಸ್ ಅಂತ ಇರೋದು ಇಲ್ಲೇ ಇದೆ. ಸೊ ಹಾಗಾಗಿ ಯಾರು ಬಂದರೂ ಅಲ್ಲಿಗೆ ಕರ್ಕೊಂಡು ಹೋಗೋದು. ಬನ್ನಿ ಹೋಗುವ, ಇಲ್ಲಿ ಪ್ಲೇಸ್ ಉಂಟು ಅಂತ. ನೋಡಿ ಜೀವಿತನ ತಮ್ಮ ವ್ಲಾಗಿಗೆ ಬರುದಿಲ್ಲ ಅಂತೆ, ಅದಕ್ಕೆ ಎದುರು ಮತ್ತೆ ಹಿಂದೆ 2 ಸಲ ವ್ಲಾಗ್ ಆಗ್ತುಂಟು. ಅವನಿಗೆ ಸ್ವಲ್ಪ ನಾಚಿಗೆ ಜಾಸ್ತಿ, ಹಾಗಾಗಿ ವ್ಲಾಗಿಗೆ ಬರ್ತಿಲ್ಲ. ಇವತ್ತು ನನ್ನ ವ್ಲಾಗಲ್ಲಿ ತೋರಿಸ್ತೇನೆ ರಾಹುಲನ್ನು. ಓಡಿದ ರಾಹುಲ್ ಎಸ್ಕೇಪ್. ಜೀವಿತಂದು ಕನ್ನಡ ಚಾನಲ್ ಕೂಡ ಉಂಟು, ಜೀವಿತ ಬಿರುವಾಸ್ತು ಕನ್ನಡ ಟಾಕ್ಸ್ ಅಂತ. ಸೊ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಎಸ್, ಇಲ್ಲಿ ಎಲ್ಲ ನೋಡಿ ನರ್ತೆ ಇರ್ಬೋದು, ಹುಡುಕಿದ್ರೆ ಸಿಗ್ಬೋದು. ನರ್ತೆ ಗೊತ್ತುಂಟಲ್ಲ ನಿಮಗೆ? ನರ್ತೆ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ನರ್ತೆ ಅಂತ ಹೇಳಿದರೆ ಈ ಶಂಖದಾಗಿರ್ತದೆ, ಮರುವ ಎಲ್ಲ ಉಂಟಲ್ಲ, ಸೊ ಅದೇ ಟೈಪಲ್ಲಿ, ಆದರೆ ಶಂಖದಾಗಿರ್ತದೆ. ಇಲ್ಲೆಲ್ಲ ಬಲ್ಲೆ ಉಂಟು. ಸೊ ಹಾಗೆ ನೋಡುವ, ಇವತ್ತು ವ್ಲಾಗ್ ಫನ್ ಇರ್ಬೋದು, ಯಾಕಂದರೆ ಜೀವಿತ ನಮ್ಮ ಜೊತೆ ಇದ್ದಾರಲ್ಲ, ಹಾಗೆ ವ್ಲಾಗ್ ಸ್ವಲ್ಪ ಫನ್ ಇರ್ಬೋದು. ನೋಡುವ ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲಿ ವಿಡಿಯೋ ಮಾಡ್ತೇನೆ. ನೋಡಿ, ರಾಹುಲ್ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ದಾನೆ. ನಮ್ಮ ಜೀವಿತನ ತಮ್ಮ. ಓ, ರೈಲ್ ಚಂದ ಉಂಟಾ? ರಾಹುಲ್ ಲಾಗಲ್ಲೆಲ್ಲ ಕಾಣ್ಬೇಕಾ ನೀ? ಎಂತ ಲಾಗಲ್ಲೆಲ್ಲ ಕಾಣ್ಬೇಕು. ಗೈಸ್, ನಾನು ಯಾವಾಗಲೂ ವ್ಲಾಗಲ್ಲಿ ನವಿಲುಂಟು ಅಂತ ಹೇಳ್ತಾ ಇದ್ದಲ್ಲ. ಫಾರ್ ದ ಫಸ್ಟ್ ಟೈಮ್ ನನಗೆ ನವಿಲ್ ಗರಿ ಹೆಕ್ಕಿಗೆ ಸಿಕ್ಕಿದ್ದು. ಸೊ ನನಗೆ ಅಲ್ಲಿ ಕೆಳಗೆ ಸಿಕ್ತು. ನಾನು ಇಷ್ಟರವರೆಗೆ ನನಗೆ ಹೆಕ್ಲಿಕ್ಕೆ ಅಂತ ಸಿಗಲಿಲ್ಲ. ನಾನು ತುಂಬ ನವಿಲ್ಗರಿ ನೋಡಿದ್ದೇನೆ, ಬಟ್ ನನಗೆ ಹೆಕ್ಲಿಕ್ಕೆ ಅಂತ ಸಿಗಲಿಲ್ಲ. ನಾನು ನವಿಲಿರುವಾಗೆಲ್ಲ ಅಂದ್ಕೊಳ್ಳೋದು, ನನಗೊಂದು ಹೆಕ್ಲಿಕ್ಕೆ ಸಿಗಬೇಕು, ನನಗೆ ಕೈಗೆ ಸಿಗಬೇಕು ಅಂತ. ಸೊ ಫೈನಲಿ ನಾನು ಇಳ್ದದಲ್ಲ ಆಯಿತಾ, ಇಲ್ಲಿ ಬಿದ್ದಿತ್ತು. ಸೊ ನನಗೆ ಸಿಕ್ಕಿದೆ ನವಿಲ್ಗರಿ ಸಿಕ್ಕಿದೆ. ನೋಡಲಿಕ್ಕೆ ಖುಷಿ ಆಗ್ತದೆ, ಆದರೆ ಮನೆಗೆ ತಗೊಂಡು ಹೋಗ್ಬಾರ್ದಂತೆಲ್ಲ. ಎಸ್ ಗೈಸ್, ನಾನು ನವಿಲ್ಗರಿ ಸಿಕ್ಕಿತ್ತಂತ ಖುಷಿಯಲ್ಲಿದ್ದೆ ಅಲ್ವಾ. ಬಟ್ ಇಲ್ಲಿ ಅಲ್ಲಿಂದ ಈ ಕಡೆ ಬರುವಾಗ ಫುಲ್ ನವಿಲ್ಗರಿಯೇ ಉಂಟು. ನವಿಲ್ಗರಿ ಮತ್ತು ನವಿಲ್ಗರಿಯ ಕೆಲವೊಂದು ಇದೆಲ್ಲ ಉಂಟು, ಬಟ್ ನವಿಲಿಲ್ಲ. ಸೊ ನವಿಲು ಮೋಸ್ಟ್ಲಿ ರೈಲ್ ನಡಿಗೆ ಬಿದ್ದಿರಬೇಕು, ಟ್ರೈನ್ ನಡಿಗೆ. ಸೊ ಫುಲ್ಲು ಇದೆಲ್ಲ ಹಾರಿದೆ. ನಾನು ನೋಡೋದು ಈ ಥರ ನವಿಲ್ಗರಿ ಫುಲ್ ಇರ್ತದಲ್ವ, ಇದು ಕೆಲವೊಂದು ಭಾಗ ಆ ಥರ ಎಲ್ಲ ಇತ್ತು. ಬಟ್ ನವಿಲು ಕಾಣ್ತಾ ಇಲ್ಲ ನಮಗೆ ಇಲ್ಲಿ ಕೂಡ. ಸೊ ಗೊತ್ತಿಲ್ಲ ನಮಗೆ ಇದೆಲ್ಲ ವಿಡಿಯೋದಲ್ಲಿ ಹಾಕಬೇಕಾ ಬಾರ್ದಾ. ಸೊ ನಮಗೆ ನವಿಲು ಸಿಗಲಿಲ್ಲ, ಅಲ್ಲ ಹುಡುಕ್ತಾ ಇದ್ದೇವೆ, ಎಲ್ಲಿ ಸಹ ಇಲ್ಲ ಪಾಪ. ಫುಲ್ ನಾವು ಅಲ್ಲಿಂದ ಬಂದಿದ್ದೇವೆ. ಸೊ ಅಲ್ಲಿಂದ ಇಲ್ಲಿ ತನಕ ಕೂಡ ಇದರ ಗರಿಯೆಲ್ಲ ಉಂಟು. ಸೊ ಇಲ್ಲಿಯೂ ಸತ್ತು ಬಿದ್ದಿರಬೇಕು ಪಾಪ, ರೈಲ್ ನಡಿಗೆ ಬಿದ್ದು. ಹಾಗೆ ನಮಗೆ ಗೊತ್ತಾಗಲಿಲ್ಲ, ಇಲ್ಲದಿದ್ರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಮೋಸ್ಟ್ಲಿ ಏನು ಗೊತ್ತಾ, ಇಲ್ಲಿ ಗಿಡುಗನ ಗರಿ ಕೂಡ ಉಂಟು ಓಂಡಿಯವರ ಕೊರ್ಲೆಗೆ. ಮಸ್ತ್ ಬೋರ್ಲುಂಡಕ್ಕೊಂದು ಗಿಡುಗನ ಗರಿ ಕೂಡ ಉಂಟು. ಹಾಗಾಗಿ ಜೀವಿತ ಹೇಳ್ತಿರೋದು ಗಿಡುಗ ಮತ್ತು ನವಿಲು ಏನೋ
ಕಾದಾಟ ಆಗಿರ್ಬೋದು. ಸೊ ಹಾಗಾಗಿ ಎಲ್ಲ ಫೈಟ್ ಆಗಿರ್ಬೋದು. ಹಾಗಾಗಿ ಗರಿ ಎಲ್ಲ ಹೀಗೆ ಆಗಿದೆ ಅಂತ. ಟ್ರೈನ್ ಅಡಿಗೆ ಬಿದ್ದಿರ್ಲಿಕ್ಕೆ ಅಂತ ಇಲ್ಲ ಅಂತ ಹೇಳ್ತಾರೆ, ಮತ್ತೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಎಲ್ಲೂ ಸಿಗ್ಲಿಲ್ಲ ನವಿಲು. ಒಂದ್ ವೇಳೆ ಟ್ರೈನ್ ಅಡಿಗೆ ಬೀಳ್ತಾ ಇದ್ರೆ ಇಲ್ಲಿಂದ ಅಲ್ಲಿ ತನಕ ಗರಿ ಇರ್ಲಿಕ್ಕಿಲ್ಲ. ಒಂದ್ ವೇಳೆ ಟ್ರೈನ್ ಅಡಿಗೆ ಬೀಳ್ತಾ ಇದ್ರೆ ಇಲ್ಲಿಂದ ಅಲ್ಲಿ ತನಕ ಗರಿ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಒಂದೇ ಇದ್ರಲ್ಲಿ ಹೋಗ್ಬೇಕಿತ್ತು. ಬಟ್ ಇದು ಗಿಡುಗನ ಗರಿ ಕೂಡ ಸಿಕ್ಕಿರೋದ್ರಿಂದ ಮೇ ಬಿ ಆಗಿರ್ಬೋದು. ವಿಷಯದಾಗ ಬಂದು ತೂನಾಗ ಒಂದು ನವಿಲ್ ರೈಲ್ ದಾಡಿಗೆ ಬೋರ್ದು ಇಡೀ ನವಿಲ್ ಗರಿ ಉಂಟು. ಬಟ್ ನವಿಲ್ದ ರೈಲ್ ತಿಕ್ಕಾದಿಪ್ಪು ಮೇ ಬಿ ಬೊಕ್ಕ ಆ ಎತ್ತಲಕ್ಕೇನೆ ಗಿಡುಗದಲ್ಲ ಒಂಜಿ ದಾಡ ಅನ್ಪುನು ಒಂದುಂಡು ಸುಯಿ ಉಂಡು ಅಂಚದ್ರ ಅಡ್ಡೆಗೆಲ್ಲ ಅಡೆ ಹಾಕಿದ್ರೆ ಸಾಗಲ್ಲ ಉಂಡು ಮುಳ್ಳು ಮಸ್ತ್ ಉಂಡು ಮಾತ್ರ ಬೂಟ್ ಪಾಪ ಮಾರೆ ಏತ್ ಬೇನೆ ತಿಂದುಪ್ಪಯ್ಯ ಅವೇ ಬೇಜಾರ ಒಂದು ಗೊತ್ತ ಒಂದು ಒಂಜಿ ನವಿಲ್ದಾನೆ ಆದಿಪ್ಪಯ್ಯ ಅಕ್ಕ ಡೌಟ್ ಹಾಕೊಂಡು ಅವನ ಎದುರು ಉಪ್ಪಕ್ಕ ಈತು ಗರಿ ಉಂಡ ನವಿಲ್ಗು ಹತ್ತ ಇಷ್ಟು ನವಿಲ್ ಗರಿ ಕಲೆಕ್ಟ್ ಆಯ್ತು ನೋಡಿ. ಬಟ್ ಎಂತ ಅಂತ ಗೊತ್ತಾಗ್ತಿಲ್ಲ. ಫುಲ್ಲು ಗರಿ ಉಂಟು ಇಲ್ಲಿಂದ ಲಾಸ್ಟ್ವರೆಗೆ ಸಹ ಉಂಟು ನೋಡಿ. ಬ್ಯಾಕ್ ಟು ಹೋಮ್. ಜೀವಿತ ನಾನು ಇವತ್ತು ಕೂತ್ಕೊಳ್ಳಿಕ್ಕೆ ಹೇಳಿದ್ದು, ಕೂತ್ಕೊಳ್ಳೋದಿಲ್ಲ ಅಂತ, ಸ್ಟೇ ಆಗ್ಲಿಕ್ಕೆ. ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು? ಪೂಜೆ ಉಂಟಲ್ವಾ? ನಾಳೆ ಬೆಳಿಗ್ಗೆ ಬೇಗ ಹೋಗ್ಲಿಕ್ಕೆ ಉಂಟಂತೆ. ಇಲ್ಲಿಂದ ಹೋದ್ರೆ ದೂರ ಆಗ್ಬೋದು. ನಮ್ದು ಮಾಣಿ ಅವ್ರದ್ದು ಕುತ್ತಾರು. ಸೊ ಹಾಗಾಗಿ ಕಷ್ಟ ಆಗ್ಬೋದಂತೆ. ಸೊ ಹಾಗಾಗಿ ಈಗ ಹೋಗ್ತಿದ್ದಾರೆ. ಈಗಲ್ಲ ಮತ್ತೆ ಬಾರಿ ಭಂಗದಲ್ಲಿ ಅವರ ತಮ್ಮ ಬಂದದ್ದು ಇವತ್ತು ಮನೆಗೆ. ಎಲ್ಲಿಗೆ ಸಹ ಹೋಗುದಿಲ್ಲ ಅಂತೆ. ಸೊ ಬಂದಿದ್ರೆ ಖುಷಿ ಆಯ್ತು ನೋಡಿ. ಜೀವಿತರ ಹತ್ರ ಹೋಗಿದ್ದಾಳೆ ಲಚ್ಚು. ಲಚ್ಚು ಲಚ್ಚು ನನ್ನನ್ನು ಬಿಟ್ಟು ಜೀವಿತರೊಟ್ಟಿಗೆ ಹೋಗಿದ್ದಾಳೆ. ಅವಳ ಮುಖವನ್ನು ಪರಚುತ್ತಿದ್ದಾಳೆ. ಜೀವಿತರ ಮುಖ ಆಯ್ತು ಈಗ ದೊಡ್ಡ ದೊಡ್ಡ ಬೇಕಂತೆ. ಎಸ್ ಫಸ್ಟ್ ಟೈಮ್ ಫಾರ್ ದ ಎಂತ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಸ್ಟೇ ಆದದ್ದು ಜೀವಿತ ಬಿರ್ವಾಸ್. ನೋಡಿ ಹೋಗುದಾಚೆ ಜೀವಿತರೊಟ್ಟಿಗೆ ಸೆಟ್ ಆಗಿ ಹೋಗಿದೆ ಅವಳಿಗೆ. ಎಸ್ ಗೈಸ್, ನಿನ್ನೆ ಆ ವ್ಲಾಗ್ ಅನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ನನ್ನ ಜೊತೆಗೆ ಜೀವಿತ ಅಂಡ್ ಜೀವಿತನ ತಮ್ಮ ರಾಹುಲ್ ಇದ್ದಾರೆ. ಸಂಜಯ್ ಮಾಣಿ ಕಾಪಿ ಕಾಡಿದ್ದಾನೆ. ಎಸ್ ಎಂಚಿನ ಕಾರ್ಮ. ಏನಪ್ಪ ಅಂತ ಹೇಳಿದ್ರೆ, ತುಂಬಾ ಜನ ಹೇಳ್ತಿದ್ರಲ್ಲ ತುಳುವಲ್ಲಿ ವ್ಲಾಗ್ ಮಾಡಿ ತುಳುವಲ್ಲಿ ವ್ಲಾಗ್ ಮಾಡಿ ಅಂತ. ಸೊ ನನ್ನ ತುಳು ಚಾನಲ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಆದಷ್ಟು ಅಪ್ಲೋಡ್ ಮಾಡ್ತೇನೆ. ಸೊ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತೀನಿ ಅನ್ಕೊಳ್ತೇನೆ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಹೆಸರು ಅಂತ ಹೇಳಿದ್ರೆ ವಿಜೆ ಕವಿತಾಸ್ ತುಳು ಟಾಕ್ಸ್, ವಿಜೆ ಕವಿತಾಸ್ ತುಳು ವ್ಲಾಗ್. ಅದು ಜೀವಿತ ಟೈಟಲ್ ಇಟ್ಟದ, ಹಾಗೆ ನನಗೆ ನೆನಪಿಲ್ಲ. ಎಸ್, ಮತ್ತೆ ಕಂಟಿನ್ಯೂ ಮಾಡ್ತೇನೆ ವಿಡಿಯೋ. ನೋಡಿ ನಾನು ಅಮ್ಮ ಸಹ ಇದ್ದಾರೆ. ಎಸ್, ತುಂಬ ಜನ ಹೇಳ್ತಿದ್ರಿ ತುಳು ವ್ಲಾಗ್ ಮಾಡಿ ಅಂತ. ಸೊ ಅದು ನಾನು ಕನ್ನಡ ವ್ಲಾಗ್ ಮಾಡಿ ಉಂಟಲ್ಲ, ಅದರಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಸಪ್ರೇಟಾಗಿ ವಿಡಿಯೋ ತುಳುವಲ್ಲೇ ಹಾಕು ಅಂತ ಹೇಳಿ ತುಳು ವ್ಲಾಗ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಎಸ್, ಆಲ್ರೆಡಿ ಅಕೌಂಟ್ ಎಲ್ಲ ಆಗಿದೆ. ಬಟ್ ಅಪ್ಲೋಡು ನಾಳೆಯಿಂದ ಅದರಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ತುಳು ವ್ಲಾಗ್. ಮತ್ತೇನು ಅಂತ ಹೇಳಿದರೆ, ಅದೇ ನಮ್ಮ ಭಾಷೆನ ಯಾವತ್ತೂ ಕೂಡ ಮರಿಬಾರ್ದಲ್ವ. ಹಾಗಾಗಿ ತುಳು ಕೂಡ ಸ್ಟಾರ್ಟ್ ಮಾಡು ಅಂತ ಹೇಳಿ ತುಳು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇದಕ್ಕೂ ಕೂಡ ನೀವು ಸಪೋರ್ಟ್ ಮಾಡ್ತೀರ ಅಂದ್ಕೊಳ್ತೇನೆ, ಜಾಸ್ತಿ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಳ್ತೇನೆ. ಇದರಲ್ಲಿ ನಾನು ಯಾಕೆ ಕನ್ನಡದಲ್ಲಿ ಹಾಕ್ತಿದ್ದೆ ಅಂತ ಹೇಳಿದರೆ, ತುಂಬ ಜನ ಕನ್ನಡ ವ್ಯೂವರ್ಸ್ ಇದ್ದಾರೆ, ಓಕೆನಾ. ನನಗೆ ಕೆಲವು ಈ ಮಡಿಕೇರಿ ಆಚೆ ಕೆಲವೊಂದು ಪರಿಚಯ ಇದೆ. ಹಾಗಾಗಿ ನಾನು ಆಗ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರೋದ್ರಿಂದ ತುಂಬ ಜನ ನನಗೆ ಕನ್ನಡದವರೆಲ್ಲ ಪರಿಚಯ ಇದ್ದರು. ಸೊ ಹಾಗಾಗಿ ಅವರೆಲ್ಲ ಹೇಳ್ತಾ ಇದ್ರು ಕನ್ನಡದಲ್ಲಿ ಮಾಡಿದರೆ ನಮಗೂ ಅರ್ಥ ಆಗ್ತಿತ್ತು ಅಂತ. ಸೊ ಹಾಗಾಗಿ ಕನ್ನಡದಲ್ಲಿ ಮಾಡ್ತಾ ಇದ್ದೆ. ಸೊ ಈಗ ರಿಕ್ವೆಸ್ಟ್ ಬಂದಿದೆ ತುಳುವಲ್ಲಿ ಕೂಡ ಮಾಡಿ ಅಂತ. ಸೊ ಹಾಗಾಗಿ ತುಳು ಚಾನಲ್ ಬೇರೆ ಸ್ಟಾರ್ಟ್ ಮಾಡಿದ್ದೇನೆ. ಆದಷ್ಟು ಸಪೋರ್ಟ್ ಮಾಡಿ, ಓಕೆನಾ. ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ನೋಡಿದ್ರೆ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.